ಶಾಲೆಯ ಗೋಡೆಯ ಸುತ್ತ ಆಕರ್ಷಕ ಬಣ್ಣಗಳ ಚಿತ್ತಾರದ ಸೊಬಗು. ಎಲ್ಲಿ ನೋಡಿದರಲ್ಲಿ ಮಕ್ಕಳು ಕಲಿಕೆಯೊಂದಿಗೆ ಆಟವಾಡುವ ಚಿತ್ರಕಲೆಗಳು ನೋಡುಗರ ಗಮನ ಸೆಳೆಯುತ್ತದೆ. ಈ ಎಲ್ಲ ಚಿತ್ತಾರಗಳ ಮೂಲಕ ಮಂದಹಾಸ ಮೂಡಿಸಿ ಸರ್ಕಾರಿ ಶಾಲೆಗೆ ಹೊಸ ರೂಪ ನೀಡುವ ಶಿಕ್ಷಕರ ಸಾಧನೆಯ ಕಾರ್ಯ ಶ್ಲಾಘನೀಯ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚು. ಆದ್ರೆ ಇಂತಹ ಮಾತನ್ನ ಸುಳ್ಳು ಮಾಡಿರುವ ಹಲವು ಸರ್ಕಾರಿ ಶಾಲೆಗಳಿವೆ. ಅದರಲ್ಲಿ ಹೊಸಬೆಟ್ಟುವಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೂ ಒಂದು. ಎನ್ಇಪಿ ಆಧಾರದ ಪರಿಕಲ್ಪನೆಯಲ್ಲಿ ಶಾಲೆಗಳಲ್ಲಿ ವಿವಿಧ ಚಿತ್ರಕಲೆಗಳನ್ನು ರಚಿಸಿದ್ದು ಎಲ್ಲರ ಗಮನ ಸೆಳೆಯುತ್ತದೆ. ಶಾಲೆಯ ಗೋಡೆಗಳ ಸುತ್ತ ಲಗೋರಿ, ಚಿನ್ನಿದಾಂಡು, ಚೆನ್ನಮಣೆ, ಕಲ್ಲಾಟ, ಬೇಸಾಯದ ದೃಶ್ಯಗಳು, ಮೀನು ಹಿಡಿಯುವುದು, ಮೀನು ಮಾರಾಟ, ಅಜ್ಜಿ ಕತೆ ಹೇಳುವುದು, ಉಯ್ಯಾಲೆ, ಕುಂಟೆಬಿಲ್ಲೆ ಇತ್ಯಾದಿ ಚಿತ್ರಕಲೆಗಳು ಶಾಲೆಯ ಗೋಡೆಯನ್ನ ಆವರಿಸಿದ್ದು ಇನ್ನಷ್ಟು ಮೆರುಗು ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿದ ಶಿಕ್ಷಣ ಅಧಿಕಾರಿ ದಯಾವತಿ ಅವರು, ನಾನು ಕಲಿತ ಶಾಲೆ ಇದೀಗ ಚಿತ್ರಕಲೆಗಳಿಂದ ಕಂಗೊಳಿಸುತ್ತದೆ. ನಮ್ಮ ಊರಿಗೆ ಇದೊಂದು ಹೆಮ್ಮೆಯ ವಿಚಾರ. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿದ್ದು ನಮ್ಮ ಶಾಲೆಯನ್ನ ಕಲಾಕೃತಿಗಳಿಂದ ಸುಂದರಗೊಳಿಸಬೇಕೆಂದು ಆಶಯವಿತ್ತು. ಒಟ್ಟು 20 ಶಿಕ್ಷಕರಿಂದ ಶಾಲೆಯಲ್ಲಿ ಚಿತ್ರಕಲೆಯನ್ನ ಬಿಡಿಸುತ್ತಿದ್ದು ಅದ್ಭುತವಾಗಿ ಚಿತ್ರಿಸಿದ್ದಾರೆ ಎಂದು ಹೇಳಿದರು. ಈ ವರ್ಷ ನಾವು ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರು ನನ್ನನ್ನು ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರು ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು 75 ವಾರಗಳಿಗೆ 75ನೇ ವರ್ಷಾಚರಣೆಯ ಪ್ರಯುಕ್ತ 75 ವಾರಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ಹಾಕಿಕೊಂಡಿದ್ದಾರೆ. ಅದು ಅನುಷ್ಠಾನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನನಗೆ ಆಯಿತು, ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಿಸುವ ಸಂದರ್ಭದಲ್ಲಿ ನನ್ನ ಶಾಲೆಯನ್ನು ಚಂದ ಮಾಡುವ ಅಂತ ಅನ್ನಿಸ್ತು ನನಗೆ. ಅದಕ್ಕಾಗಿ ನಾನು ಸೌತ್ BU ಆಫೀಸಲ್ಲಿ ನಮ್ಮ ಡ್ರಾಯಿಂಗ್ ಟೀಚರ್ಸ್ ಎಲ್ಲ ಸೇರಿಕೊಂಡು ಅಲ್ಲಿ ಬ್ಯೂಟಿಫಿಕೇಷನ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ದಿವಸ ಇಡೀ ನಾನು ಹೋಗಿ ಅವರ ಜೊತೆಯಲ್ಲಿದ್ದೆ. ಅವರೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ, ನನಗೆ ನನ್ನ ಶಾಲೆಯನ್ನು ಸಹ ಚಂದ ಮಾಡಬೇಕಂತ ಇದೆ, ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನೀವೆಲ್ಲರೂ ಬಂದು ಮಾಡಿಕೊಡ್ಬೇಕಂತ. ಮೇಡಮ್, ನಿಮ್ಮ ಶಾಲೆಗೆ ಮಾಡೋದು ನಮಗೆ ತುಂಬ ಖುಷಿ, ಖಂಡಿತ ಬರ್ತೇವೆ ಅಂತ ಹೇಳಿದರು. ನಮ್ಮ ಮಾನ್ಯ ಉಪನಿರ್ದೇಶಕರಲ್ಲಿ ನಾನು ಹೇಳಿದೆ, ಸರ್ ಹೀಗೆ ಅಂತ, ಮುಂದುವರಿರಿ ಅಮ್ಮ, ನಿಮ್ಗೆ ಏನಾಗಬೇಕು ಅಂತ ಆರ್ಡರ್ ಮಾಡಿ ತನ್ನಿ, ನಾನು ಸೈನ್ ಮಾಡಿ ಕೊಟ್ಟರೆ ಸಾಕಲ್ಲ ಅಂತ ಹೇಳಿದರು. ಹಾಗೆ 20 ಟೀಚರ್ಸನ್ನು 4 ದಿವಸಗಳಿಗೆ ಈ ಶಾಲೆಯಲ್ಲಿ ಚಿತ್ರ ಕಲೆಯನ್ನು ರಚಿಸಲಿಕ್ಕಾಗಿ ನಿಯೋಜನೆ ಮಾಡಿದ್ದಾರೆ. ಎನ್ಇಪಿ ಆಧಾರದಲ್ಲಿ ಸರ್ಕಾರಿ ಶಾಲೆಗಳ ಗೋಡೆಗಳಲ್ಲಿ ಚಿತ್ರಕಲೆಯನ್ನ ರಚನೆ ಮಾಡಲಾಗಿದ್ದು, ಮಂಗಳೂರು ಉತ್ತರ ಕ್ಷೇತ್ರ, ಮಂಗಳೂರು ದಕ್ಷಿಣ ಕ್ಷೇತ್ರ ಸೇರಿದಂತೆ ಬಂಟ್ವಾಳದ ಚಿತ್ರಕಲೆ ಶಿಕ್ಷಕರು ಶಾಲೆಯ ಗೋಡೆಗಳಲ್ಲಿ ಅದ್ಭುತವಾಗಿ ಚಿತ್ರವನ್ನ ಬಿಡಿಸಿದ್ದು ಎಲ್ಲರನ್ನೂ ಶಾಲೆಯತ್ತ ಗಮನ ಸೆಳೆಯುವಂತಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಚಿತ್ರಕಲೆಗೆ ಪ್ರೇರಣೆಯಾಗಿದೆ. ಕಲಾ ಸಮ್ಮಿಳಿತ ಕಲಿಕೆ, ಆಟದೊಂದಿಗೆ ಕಲಿಕೆ, ಪೂರ್ವಜರು ಮಾಡಿರುವ ಸಂಸ್ಕೃತಿಗಳನ್ನ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ಚಿತ್ರಕಲೆ ಶಿಕ್ಷಕ ಮುರಳೀಧರ್ ಆಚಾರ್ ಅವರು. ನಾವು ಇಲ್ಲಿ ಚಿತ್ರರಚನೆ ಮಾಡಲಿಕ್ಕೆ ಪ್ರೇರಣೆ ಅಂತ ಹೇಳಿದರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈಗಾಗಲೇ ಅಳವಡಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಾರಂಭದ ಪ್ರೈಮರಿ ಕ್ಲಾಸಿಂದ ಹಿಡಿದು ಡಿಗ್ರಿ ಕಾಲೇಜಿನವರೆಗೆ ಅಡಾಪ್ಟ್ ಆಗುತ್ತೆ ಅನ್ನೋ ದಿಶೆಯಿಂದ ನಾವಿಲ್ಲಿ ರಚಿಸಿರುವಂತಹ ಎಲ್ಲ ಚಿತ್ರಗಳು ಆ ಒಂದು NEP ಆಧಾರದಲ್ಲಿ ರಚನೆಗೊಂಡಿವೆ. ಹಿಂದಿನ ಕಲಾ ಸಮ್ಮಿಳಿತ ಕಲಿಕೆ ಇರ್ಬೋದು, ಅಥವಾ ಆಟದೊಂದಿಗೆ ಕಲಿಕೆ ಇರ್ಬೋದು, ಅಥವಾ ನಮ್ಮ ಪೂರ್ವಜರು ಮಾಡಿರುವಂತಹ ಕೆಲವು ಸಂಸ್ಕೃತಿಗಳಿರ್ಬೋದು, ಇವನ್ನೆಲ್ಲ ಬಿಂಬಿಸುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟವರು ನಮಗೆ ಶಿಕ್ಷಣಾಧಿಕಾರಿಯಾಗಿರುವಂತಹ ದಯಾವತಿ ಮೇಡಮ್ ಅವರು.
ಈ ಚಿತ್ರರಚನೆಗೆ ನಾವು ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಹಾಗೂ ಬಂಟ್ವಾಳ ತಾಲೂಕಿನ ಸುಮಾರು 17 ಮಂದಿ ಶಿಕ್ಷಕರನ್ನು ಬಳಸ್ಕೊಂಡಿದ್ದೇವೆ. ಎಲ್ಲರೂ ಅತ್ಯುತ್ತಮ ಚಿತ್ರಕಲಾ ಶಿಕ್ಷಕರಾಗಿದ್ದು ಈ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿ ಶರ್ಮಿಳಾ ಕೆ ಅವರು ಮಾತನಾಡಿ, ಈಗ ಶಿಕ್ಷಣಾಧಿಕಾರಿಯಾಗಿರುವ ಶ್ರೀಮತಿ ದಯಾವತಿ ಅವರು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು, ಅವರ ಸಹಕಾರದೊಂದಿಗೆ ಶಾಲೆಗೆ ಚಿತ್ರಕಲೆಯ ಮೂಲಕ ಮೆರುಗನ್ನ ಕೊಡುತ್ತಿದ್ದೇವೆ. ನಮ್ಮ ಮಕ್ಕಳು ಕೂಡ ಪ್ರತಿದಿನ ಶಾಲೆಗೆ ಬರುವ ಹಾಗೆ ಆಕರ್ಷಣೆಗೊಳಪಟ್ಟಿದೆ. ಮಕ್ಕಳ ಕಲಿಕೆಗೆ ಪೂರಕವಾದಂತಹ ಚಿತ್ರಕಲೆಗಳು ಮೂಡಿಬಂದಿದ್ದು ಶಾಲೆಗೆ ಎಲ್ಲರನ್ನ ಆಕರ್ಷಿಸುವಂತಿದೆ ಎಂದು ಹೇಳಿದರು. ಶ್ರೀಮತಿ ದಯಾವತಿ ಮೇಡಮ್ ಅವರು ನಮ್ಮ ಶಾಲೆಗೆ ಈಗಾಗಲೇ ಶಾಲೆ ಹಾಗೂ ಶಾಲಾ ಮಕ್ಕಳಿಗೆ ಬೇಕಾದ ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸಿದ್ದಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯ ಅಂದರೆ ಮೊಗವೀರ ಸಂಘದ ಈ ಸುಸಜ್ಜಿತವಾದ ಕಟ್ಟಡಕ್ಕೆ ವಿಶೇಷಾತ್ಮಕ, ಅದರಲ್ಲೂ ಕೂಡ ಕಲಾತ್ಮಕ ರೀತಿಯಲ್ಲಿ ಒಂದು ಸೌಂದರೀಕರಣ ಮಾಡಿದ್ದಾರೆ. ಇದರಲ್ಲಿರುವಂತಹ ಪ್ರತಿಯೊಂದು ಚಿತ್ರಗಳು ಅಂದರೆ ಬೇರೆ ಬೇರೆ ಶಾಲೆಯಿಂದ ಆಗಮಿಸಿದ ಚಿತ್ರಕಲಾ ಶಿಕ್ಷಕರು ಬಹಳ ಉತ್ತಮ ರೀತಿಯಲ್ಲಿ ಚಿತ್ರವನ್ನು ಬಿಡಿಸಿದ್ದಾರೆ. ನಮ್ಮ ಮಕ್ಕಳು ಕೂಡ ಈ ಒಂದು ಚಿತ್ರ ನೋಡಿ ಪ್ರತಿದಿನ ಶಾಲೆಗೆ ಬರುವ ಹಾಗೆ ಅಂದರೆ ಸಂತಸದಾಯಕ ಒಂದು ಕಲಿಕಾ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ದಯಾವತಿ ಮೇಡಮ್ ಅವರಿಗೂ ಕೂಡ ಮತ್ತು ಪ್ರತಿಭಾನ್ವಿತ ಚಿತ್ರಕಲಾ ಶಿಕ್ಷಕರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಟ್ಟಿನಲ್ಲಿ ಹೊಸಬೆಟ್ಟುವಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಾ ಪ್ರಕಾರದೊಂದಿಗೆ ಎಲ್ಲರನ್ನ ಸೆಳೆಯುತ್ತಾ ಸುಂದರೀಕರಣಗೊಂಡಿದೆ. ಸರ್ಕಾರಿ ಶಾಲೆಗೆ ಹೊಸ ರೂಪವನ್ನ ನೀಡಿ ಕಂಗೊಳಿಸುವಂತೆ ಮಾಡಿದ್ದು ಶಾಲೆಗೆ ಮಕ್ಕಳನ್ನ ಆಕರ್ಷಿಸುವಂತಿದೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.